8 ಶತಮಾನಗಳ ಹಿಂದೆ ಮಧ್ವಾಚಾರ್ಯರಿಂದ ಸ್ಥಾಪನೆಯಾದ ಶ್ರೀಕೃಷ್ಣ ಮಠದಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ಸಂಭ್ರಮದ 3 ರಥಗಳ ಉತ್ಸವ ನಡೆಯಿತು. ಇಂದು ಚೂರ್ಣೋತ್ಸವ ಸಂಪನ್ನಗೊಂಡಿತು. ನಿನ್ನೆ ದಿನ ರಾತ್ರಿ ತೆಪ್ಪೋತ್ಸವ ಬಳಿಕ ಪಲ್ಲಕ್ಕಿಯಲ್ಲಿ ದೇವರನ್ನು ತಂದು 3 ರಥಗಳಲ್ಲಿ ಉತ್ಸವ ಮಾಡಲಾಯಿತು. ಕೋವಿಡ್ ನಿರ್ಬಂಧಗಳ ನಡುವೆ 106 ಮಂದಿ ರಥೋತ್ಸವಕ್ಕೆ ಸಾಕ್ಷಿಯಾದರು. 8 ಮಠದ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ವಿದ್ಯುತ್ ದೀಪಾಲಂಕಾರ, ಸಾಂಪ್ರದಾಯಿಕ ಪಟಾಕಿ, ವೈಭವದ ಮೆರವಣಿಗೆ ಸಂಕ್ರಾಂತಿಯ ಮೆರುಗನ್ನು ಹೆಚ್ಚಿಸಿತು. ಶ್ರೀಕೃಷ್ಣ ಮಠದಲ್ಲಿ ನಡೆದ ಮಕರ ಸಂಕ್ರಮಣದಲ್ಲಿ ಪರ್ಯಾಯ 16 ಶ್ರೀಗಳು, ಕೃಷ್ಣಾಪುರ ಮಠಾಧೀಶರಾದ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಕಾಣಿಯೂರು ಮಠಾಧೀಶರಾದ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು, ಸೋದೆ ಮಠಾಧೀಶರು ಮುಂತಾದವರು ಉಪಸ್ಥಿತರಿದ್ದರು. ನಿನ್ನೆ ದಿನ ರಾತ್ರಿ 3 ರಥಗಳ ಉತ್ಸವ ನಡೆಯಿತು. ಇದು ಮಕರ ಸಂಕ್ರಾಂತಿ ಹಬ್ಬದಂದು ನಡೆಯುವಂತಹ ರಥೋತ್ಸವ. ಆದರೆ ಇಂದು ಚೂರ್ಣೋತ್ಸವ ನಡೆಯುತ್ತೆ. ಮಕರ ಸಂಕ್ರಾಂತಿ ಮರುದಿನ ನಡೆಯುವಂಥ ಹಗಲಿನ ಉತ್ಸವ ಇದು. ರಥೋತ್ಸವದ ನಡೆಯುತ್ತಿದ್ದ ಹಾಗೆ ಮೇಲಿಂದ ಗರುಡ ಹಾರುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಪ್ರತಿಯಾಗಿ ಮೇಲಿನ ನೀಲಿ ಆಕಾಶದಲ್ಲಿ ಗರುಡ ಒಂದು ಸುತ್ತು ಬರೋದು ದೃಶ್ಯಗಳು ಕೂಡ ಕಂಡು ಬಂದಿದೆ. ಅತ್ಯಂತ ಭಕ್ತಿಯ ರಥೋತ್ಸವ ಇದಾಗಿದ್ದು ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ಕೆಲವು ಭಕ್ತಾದಿಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿತ್ತು. ಏನಂದರೆ ಸೀಮಿತ ಸಂಖ್ಯೆಯ ಭಕ್ತಾದಿಗಳಿಗೆ ಇಲ್ಲಿ ಅವಕಾಶವನ್ನು ನೀಡಲಾಗಿತ್ತು. ರಥೋತ್ಸವ ಹಗಲಿನ ಹೊತ್ತಿನಲ್ಲಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಹಗಲಲ್ಲಿ ನಡೆಯುವಂತಹ ರಥೋತ್ಸವ ಸಂದರ್ಭ ಮೇಲಿನಿಂದ ಗರುಡ ಹಾರುತ್ತೆ ಅನ್ನೋ ನಂಬಿಕೆ ಇದೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಹೇಗಾಗುತ್ತೆ ಅಂದರೆ ಈ ಸಂದರ್ಭದಲ್ಲಿ ರಥದಲ್ಲಿರುವಂಥ ಸ್ವಾಮೀಜಿಗಳು ಭಕ್ತರಥ ಪ್ರಸಾದಗಳನ್ನು ಹಾಕ್ತಾರೆ. ಇದನ್ನು ಹಿಡಿಯೋದಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಇದೇ ರೀತಿಯಾಗಿ ಹಗಲಿನ ರಥೋತ್ಸವದಲ್ಲೂ ಬಹಳಷ್ಟು ಸಂಭ್ರಮ ಇರುತ್ತೆ. ಜನ ಭಕ್ತಿ ಶ್ರದ್ಧೆಗಳಿಂದ ಈ ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಈ ಬಾರಿ ರಥೋತ್ಸವಕ್ಕೆ ಕೊರೋನಾ ಕರಿಚಾಯೆ ಇರೋದರಿಂದ ಒಂದು ಸೀಮಿತ ಸಂಖ್ಯೆಯ ಭಕ್ತಾದಿಗಳು ಮಾತ್ರ ಭಾಗವಹಿಸಿದರು. ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಿಂದ ನಡೀತಾ ಇತ್ತು. ಕೊರೋನಾ ಇದರಿಂದ ಸ್ವಲ್ಪ ಕುಂಠಿತ ಆದರೂ ಸಹಿತ ಏನು ಸಹ ಪರಂಪರೆ ಇದೆಯೋ ಅದನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ. ಏನೇ ಇದ್ರೂ ಸಹಿತ ದೇವರ ಒಂದು ಅನುಗ್ರಹದಿಂದ ಎಲ್ಲ ರೀತಿಯ ರೋಗ ರುಜಿನಗಳು ಹೋಗಿ ಮೊದಲಿನ ಥರ ಆಗಲಿ ಅಂತ